ಪುತ್ತೂರು ತಾಲೂಕಿನಲ್ಲಿ ಕಳೆದ ಸೆಪ್ಟೆಂಬರ್ 5ರಂದು ನಡೆದಂಥ ಶಿಕ್ಷಕರ ದಿನಾಚರಣೆಯ ಸಮಾರಂಭದಲ್ಲಿ ಪುತ್ತೂರು ತಾಲೂಕಿನ ಹರಿಯಡ್ಕ ಗ್ರಾಮ ಪಂಚಾಯಿತಿಯ ಪಾಪೆಮಜಲು ಒಂದು ಶಾಲೆಯ ಮುಖ್ಯ ಶಿಕ್ಷಕಿ ತೆರೆಸಾ ಎನ್ನುವ ಶಿಕ್ಷಕಿಗೆ ಜಿಲ್ಲಾ ಪ್ರಶಸ್ತಿ ಘೋಷಣೆಯಾಗಿ ಆ ಪ್ರಶಸ್ತಿಯನ್ನು ಅವರು ಸ್ವೀಕರಿಸಲು ತಡೆ ಒಡ್ಡಿದ ಮತ್ತು ಪ್ರಶಸ್ತಿಯನ್ನು ಘೋಷಣೆ ಮಾಡದ ವಿಚಾರಕ್ಕೆ ಸಂಬಂಧಪಟ್ಟು ನಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಬೇಕಾಗಿತ್ತು ಮತ್ತು ಇದರ ಬಗ್ಗೆ ನಮ್ಮ ನಿಲುವನ್ನು ವ್ಯಕ್ತಪಡಿಸಲು ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈಗಾಗಲೇ ಇದೊಂದು ರೀತಿಯ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ರೀತಿಯ ಯಾವ ಘಟನೆಯನ್ನು ಅಂತ ನಾವು ಉಲ್ಲೇಖ ಮಾಡಲಿಕ್ಕೂ ಕಷ್ಟ ಸಾಧ್ಯವಾಗುವಂಥ ಒಂದು ಘಟನೆ ಇವತ್ತು ಸೆಪ್ಟೆಂಬರ್ 5ರಂದು ಪುತ್ತೂರು ತಾಲೂಕಿನಲ್ಲಿ ನಡೆದಿದೆ. ಯಾಕೆಂತೇಳಿದರೆ ಇವತ್ತು ಈ ದೇಶದ ರಾಷ್ಟ್ರಪತಿಗಳಾಗಿದ್ದಂಥ ಡಾಕ್ಟರ್ ರಾಧಾಕೃಷ್ಣನ್ರವರ ಹುಟ್ಟುಹಬ್ಬವನ್ನು ಈ ದೇಶದಾದ್ಯಂತ ಇವತ್ತು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ನಾವು ಮಾಡ್ತಾ ಇದ್ದೇವೆ. ಅದರ ಪ್ರಾಮುಖ್ಯತೆ ಎಷ್ಟಿರಬಹುದು ಎನ್ನುವಂಥದ್ದು ಬಹಳ ಮುಖ್ಯ. ಈ ದೇಶದ ರಾಷ್ಟ್ರಪತಿಗಳವರನ್ನು ಮುಂದಿಟ್ಟುಕೊಂಡು ಅವರ ಹುಟ್ಟುಹಬ್ಬವನ್ನೇ ಇಡೀ ದೇಶಕ್ಕೆ ಒಂದು ಮಾದರಿಯಾದಂಥ ಹುಟ್ಟುಹಬ್ಬವನ್ನು ಶಿಕ್ಷಕರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತಿದ್ದರೆ ಶಿಕ್ಷಕರು ಅಂತ ಹೇಳಿದರೆ ಈ ಸಮಾಜಕ್ಕೆ ಎಷ್ಟು ಅನಿವಾರ್ಯ ಮತ್ತು ಅವರ ಜವಾಬ್ದಾರಿಗಳೇನು, ಅವರ ಕರ್ತವ್ಯಗಳೇನು, ಅವರಿಂದಾಗಿ ಸಮಾಜ ಯಾವ ರೀತಿ ರೂಪುಗೊಳ್ಳುತ್ತಿದೆ ಎನ್ನುವಂಥದ್ದು ಬಹಳ ಮುಖ್ಯ. ಆ ದೃಷ್ಟಿಯಲ್ಲಿ ಇವತ್ತು ಇಂದಿನ ಸರ್ಕಾರ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಶಿಕ್ಷಕರ ಸಾಧನೆಯನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ನೀಡುತ್ತಾ ಇರುವಂಥದ್ದು ನಾವೆಲ್ಲ ತಿಳ್ಕೊಂಡದ್ದು. ಈಗಾಗಲೇ ಬಹಳಷ್ಟು ಶಿಕ್ಷಕರು ಅತ್ಯುತ್ತಮವಾದ ಸೇವೆಯನ್ನು ತಮ್ಮ ಕ್ಷೇತ್ರದಲ್ಲಿ ಸಲ್ಲಿಸುವುದರ ಮೂಲಕ ಸಮಾಜಕ್ಕೆ ಮಾದರಿಯಾಗಿ ಪ್ರಶಸ್ತಿಗಳನ್ನು ಪಡ್ಕೊಂಡಿರುತ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಒತ್ತಡಗಳು, ರಾಜಕಾರಣಗಳು, ಜಾತಿಗಳು, ಮತಗಳು, ಧರ್ಮಗಳು ಯಾವುದೂ ಅಲ್ಲಿ ಬರಬಾರದು ಎನ್ನುವ ದೃಷ್ಟಿಯಲ್ಲಿ ಇವತ್ತು ಅಂಥ ಒಂದು ನಿಯಮದ ಅಡಿಯಲ್ಲಿ ಇವತ್ತು ಶಿಕ್ಷಕರಿಗೆ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗ್ತದೆ. ಅದನ್ನು ಅತ್ಯಂತ ಗೌರವಯುತವಾಗಿ ಅವರಿಗೆ ಕೊಡಲಾಗುತ್ತದೆ. ಆದರೆ ಇವತ್ತು ಪುತ್ತೂರಿನಲ್ಲಿ ಸೆಪ್ಟೆಂಬರ್ 5ರಂದು ನಡೆದಂಥ ಒಂದು ಘಟನೆಯನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಬಹಳ ನೋವು ವ್ಯಕ್ತಪಡಿಸ್ತಾ ಇದ್ದೇನೆ. ಇವತ್ತು ಇಡೀ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನು ಕಳಿಸುವಂಥ ಒಂದು ಘಟನೆ ಸೆಪ್ಟೆಂಬರ್ 5ರಂದು ಪುತ್ತೂರಿನಲ್ಲಿ ನಡೆದಿದೆ. ಓರ್ವ ಶಿಕ್ಷಕಿ ತೆರೆಸಾ ಅನ್ನುವ ಪಾಪೆಮಜಲ್ನ ಶಿಕ್ಷಕಿಗೆ, ಮುಖ್ಯ ಶಿಕ್ಷಕಿಯವರಿಗೆ ಇವತ್ತು ಪ್ರಶಸ್ತಿ ಘೋಷಣೆ ಆಯಿತು. ಘೋಷಣೆಯಾಗಿ ನಾನು ಅವರಲ್ಲಿ ಕೇಳಿದೆ, ನೀವು ಯಾಕೆ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂಥೇಳಿ. ಆಗ ಅವರು ಹೇಳಿದರು, ನನಗೆ ಘೋಷಣೆಯಾದ ವಿಚಾರವನ್ನು ನನಗೆ ಹೇಳಲಿಲ್ಲ, ನಾನು ಬೇರೆ ಯಾರಿಂದಲೋ ತಿಳ್ಕೊಂಡೆ ಹೊರತು ಅಧಿಕೃತವಾಗಿ ಇಲಾಖೆಯಿಂದ ನನಗೆ ಯಾವುದೇ ಮಾಹಿತಿಯನ್ನು ಕೊಡಲಿಲ್ಲ ಅಂತೇಳುವಂಥ ಒಂದು ಮಾತನ್ನು ಹೇಳಿದರು. ಎರಡನೇ ವಿಚಾರ, ಅವರು ಆ ದಿನ ಬರಲಿಲ್ಲ, ಆ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಅವರು ಬರಲಿಲ್ಲ. ಮತ್ತು ಗೊಂದಲ ಪ್ರಾರಂಭ ಆಯಿತು. ಯಾಕೆ ಅವರು ಬರಲಿಲ್ಲ? ಅವರಿಗೆ ಮಾಹಿತಿ ಇಲ್ಲದ ಒಂದು ವಿಚಾರ ಇರಬಹುದು. ಎರಡನೇದಾಗಿ ಅವರು ಬರಲಿಲ್ಲ ಅಂತ ಹೇಳುವಂಥದ್ದಿದ್ದರೆ ಏನಿರಬಹುದು ಅಂತ ಹೇಳುವಾಗ ನಾನು ಮಾಧ್ಯಮದಲ್ಲಿ ತಿಳ್ಕೊಂಡೆ, ಇಬ್ಬರು ಶಿಕ್ಷಕರು ಅವರ ಮನೆಗೆ ಹೋಗಿ ನೀವು ಆ ಕಾರ್ಯಕ್ರಮಕ್ಕೆ ಬರಬಾರ್ದು, ಬಂದರೆ ಅಲ್ಲಿ ಗೊಂದಲಗಳು ನಿರ್ಮಾಣ ಆಗ್ತದೆ, ಶಾಸಕರು ಜನಪ್ರತಿನಿಧಿಗಳು ಎದ್ದು ಹೋಗ್ತಾರೆ, ಇಡೀ ಸಭೆ ಅಲ್ಲೋಲ ಕಲ್ಲೋಲ ಆಗ್ತದೆ, ನಿಮಗೆ ಆ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಬರಬಾರ್ದು, ಮತ್ತಿನ ದಿನದಲ್ಲಿ ನಿಮಗೆ ಆ ಪ್ರಶಸ್ತಿಯನ್ನು ಕೊಡಲಾಗುವುದು ಅಂತ ಹೇಳುವ ಮಾತನ್ನು ಒಂದು ಶಿಕ್ಷಣಕ್ಕೆ ಕ್ಷೇತ್ರದಲ್ಲಿ ಈ ರೀತಿಯ ಮಾತನ್ನು ಹೇಳಿದ್ದಾರೆ ಅಂತ ಹೇಳುವಾಗ ಇಂಥ ಒಂದು ತಳಮಟ್ಟದ ರಾಜಕಾರಣವ ಅಥವಾ ಜಾತೀಯತೆಯ ಅಥವಾ ಅಸಹಿಷ್ಣುತೆಯ ಯಾವುದು ಅಂಥೇಳಿ ನಮಗೆ ಅರ್ಥನೇ ಆಗಲಿಲ್ಲ. ಇವತ್ತು ಇಡೀ ಸಮಾಜ, ನಮ್ಮಲ್ಲಿ ನೂರಾರು ಸಾವಿರಾರು ಮಂದಿ ಪ್ರಶ್ನಿಸುವಂಥದ್ದು ಇದು. ಒಂದು ಶಿಕ್ಷಕಿಗೆ ಕೊಟ್ಟಂಥ ಪ್ರಶಸ್ತಿಯನ್ನು ಯಾಕೆ ಹೀಗೆ ಮಾಡಿದರು, ಏನಾಯಿತು ಅಂತ ಹೇಳುವ ಪ್ರಶ್ನೆಗೆ ನಮ್ಮಲ್ಲಿ ಯಾರಲ್ಲಿ ಉತ್ತರಗಳಿಲ್ಲ. ನಾವೇನೋ ಒಂದು ಮಾಧ್ಯಮದಲ್ಲಿ ನೋಡಿದ್ದೇವೆ ಹೊರತು ನಾವು ಆ ಶಿಕ್ಷಕಿಯನ್ನು ಸಂಪರ್ಕಿಸಲು ಪ್ರಯತ್ನ ಪಟ್ಟಾಗ ಮೊದಲೊಂದು ದಿನ ಫೋನಿಗೆ ಸಿಕ್ಕಿದ್ರು, ಮತ್ತೆ ಅವರು ಬೇಜಾರದಿಂದ ಯಾವುದನ್ನು ಹೇಳಲಿಕ್ಕೆ ಅವರು ತಯಾರಿರಲಿಲ್ಲ. ನನಗೆ ಅನ್ಯಾಯ ಆಗಿದೆ ಅಂತ ಹೇಳುವ ಮಾತನ್ನು ಮಾತ್ರ ಹೇಳ್ತಾರೆ ಹೊರತು ಬೇರೆ ಯಾವುದನ್ನು ಅವರು ಹೇಳಲಿಕ್ಕೆ ಹೋಗಲಿಲ್ಲ. ನಾನು ಇವತ್ತು
ಈ ಶಿಕ್ಷಣ ಕ್ಷೇತ್ರ ನಾನು ಹೇಳುವಂಥದ್ದು ಇಡೀ ಸಮಾಜದ ಒಂದು ಸುಧಾರಣೆ, ಸಮಾಜದ ಅಡಿಪಾಯ, ಒಂದು ಫೌಂಡೇಶನ್ ನಾವು ಹೇಳ್ತೇವೆ. ನಾವು ಯಾವಾಗಲೂ ಶಿಕ್ಷಕರಿಗೆ ಅತ್ಯಂತ ಗೌರವವನ್ನು ಕೊಡುವಂಥವರು. ನಾನು ಕೇವಲ ಒಂದು ರಾಜಕಾರಣಿಯಾಗಿ ಮಾತ್ರ ಅಲ್ಲ, ನಾನು ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಹ ಒಂದು ಶಾಲೆಯ ಸಂಸ್ಥೆಯ ಸಂಚಾಲಕನಾಗಿ, ಒಂದು ಸರ್ಕಾರಿ ಶಾಲೆಯನ್ನು ದತ್ತು ಸ್ವೀಕರಿಸಿದವನಾಗಿ ಮತ್ತು ಹತ್ತಾರು ಶಾಲೆಗಳ ಸಂಪರ್ಕವನ್ನು ಇಟ್ಟುಕೊಂಡವನಾಗಿ ಒಂದು ಶೈಕ್ಷಣಿಕ ಕ್ಷೇತ್ರದ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಗೌರವವನ್ನು, ನಂಬಿಕೆಯನ್ನು ಇಟ್ಟುಕೊಂಡವನಾಗಿ ನಾನು ಇವತ್ತು ಬಹಳಷ್ಟು ನೋವನ್ನು ಅನುಭವಿಸ್ತಾ ಇದ್ದೇವೆ ನಾವೆಲ್ಲರೂ. ಯಾಕೆಂತ ಹೇಳಿದರೆ, ಒಂದು ಶಿಕ್ಷಕಿಗೆ ಈ ರೀತಿ ಅಪಮಾನ ಆಗುವುದು ಸರಿಯೇ? ಅವರಿಗೆ ಪ್ರಶಸ್ತಿ ಯಾರ ಇನ್ಫ್ಲುಯೆನ್ಸಲ್ಲಿ, ಯಾರದೋ ಒತ್ತಡಕ್ಕೆ ಅವರಿಗೆ ಪ್ರಶಸ್ತಿ ಬರಲಿಲ್ಲ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಹಾಗಿರುವಾಗ ಅವರಿಗೆ ಆ ಅರ್ಹತೆಗೆ ಸರಿಯಾಗಿ ಬಂದಿರುವಂಥ ಪ್ರಶಸ್ತಿಯನ್ನು ಅರ್ಹತೆಯ ರೀತಿಯಲ್ಲಿ ಸರಿಯಾದ ಗೌರವಯುತವಾಗಿ ಕೊಡಬೇಕಾದ್ದು ಶಿಕ್ಷಣ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳ ಕರ್ತವ್ಯ. ಈ ಕರ್ತವ್ಯದಲ್ಲಿ ಅವರು ಲೋಪವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಇವತ್ತು ಎಲ್ರಿಗೂ ತಿಳಿದಿರುವಂಥ ಒಂದು ಸತ್ಯ. ಅದರ ಜೊತೆಗೆ ಅದರ ಇಂದಿನ ಏನು ಘಟನೆಗಳಿದೆ ಎನ್ನುವಂಥದ್ದು ಇನ್ನು ಮುಂದೆ ತಿಳಿಬೇಕಾಗಿದೆ. ಅದನ್ನು ನಾವು ತಿಳಿಯುವ ಪ್ರಯತ್ನವನ್ನು ಮಾಡುವುದಲ್ಲದೆ, ಯಾರಿಗೆ ಇವತ್ತೊಂದು ಶಿಕ್ಷಕಿ ಅನ್ಯಾಯ ಆದ ವಿರುದ್ಧ ನಾವೆಲ್ಲ ಇವತ್ತು ಎಚ್ಚೆತ್ತುಕೊಂಡು ಇದರ ವಿರುದ್ಧ ಹೋರಾಟವನ್ನು ಮಾಡುವಂಥ ಅನಿವಾರ್ಯತೆಗೆ ನಾವು ಇವತ್ತು ಬಂದಿದ್ದೇವೆ. ಯಾಕೆ ಅಂತ ಹೇಳಿದರೆ, ಇದನ್ನು ಕೇಳದಿದ್ದರೆ ಈ ಸಮಾಜದಲ್ಲಿ ನಾವು ಬದುಕಿ ಪ್ರಯೋಜನ ಇಲ್ಲ. ಯಾಕೆಂದರೆ ಇಂಥ ಒಂದು ಘಟನೆಯನ್ನು ಸಹಿಸುವಂಥದ್ದೇ ಸರಿಯಲ್ಲ. ಇದು ಯಾಕೆ ಹೀಗಾಯಿತು ಅಂತೇಳಿ, ಎಲ್ಲಿಯ ರಾಜಕಾರಣ, ಯಾವ ಧಾರ್ಮಿಕ ವಿಚಾರಗಳು, ಯಾವ ಕೋಮು ವಿಚಾರಗಳ, ಯಾವ ವಿಚಾರವನ್ನು ಮುಂದಿಟ್ಟುಕೊಂಡು ಇವರು ಇವತ್ತು ಆ ಶಿಕ್ಷಕಿಗೆ ಈ ರೀತಿ ಅಪಮಾನವನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಪ್ರಶ್ನಾರ್ಥ ಚಿಹ್ನೆಯಾಗಿದೆ. ಇವತ್ತು ನಾನು ಬಹಳ ಪ್ರಮುಖವಾಗಿ ನನ್ನ ಗ್ರಾಮ ಪಂಚಾಯತಿ ಹರಿಯಡ್ಕ ನಾನು ಇರುವಂಥದ್ದು, ಆ ಗ್ರಾಮ ಪಂಚಾಯತಿಗೆ ಒಳಪಟ್ಟಿರುವಂಥ ಶಾಲೆ ಪಾಪೆಮಜಲು ಶಾಲೆ. ಆ ಶಾಲೆಯಲ್ಲಿ ಈ ಶಿಕ್ಷಕಿಯನ್ನು ನಾವು ಬಹಳಷ್ಟು ಹತ್ತಿರದಿಂದ ಬಲ್ಲವರು. ಅತ್ಯುತ್ತಮವಾದ ಶಿಕ್ಷಕಿ. ನಾನು ಇವತ್ತು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ಇವತ್ತು ಜಿಲ್ಲೆಯ ಎಲ್ಲ ಶಿಕ್ಷಣ ಕ್ಷೇತ್ರದ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಅವರ ಎಲ್ಲ ಮಾನದಂಡಗಳನ್ನು ನೋಡಿಕೊಂಡು ಅವರಿಗೆ ಇವತ್ತು ಪ್ರಶಸ್ತಿ ಘೋಷಣೆ ಆಗಿದೆ ಹೊರತು ಯಾರು ಅವರ ಹಿಂದೆ ಅವರಿಗೆ ಪ್ರಶಸ್ತಿ ಕೊಡಬೇಕು ಅಂತೇಳಿ ಹೇಳಿದವರಿಲ್ಲ. ಇವತ್ತು ಅಧಿಕೃತವಾಗಿ ಆ ಎಲ್ಲ ಮಾನದಂಡಗಳ ಆಧಾರದ ಮೇಲೆ ಅವರಿಗೆ ದೊರೆತಂಥ ಒಂದು ಪ್ರಶಸ್ತಿಯನ್ನು ಇವತ್ತು ಅವರಿಗೆ ಕೊಡದೆ ಒಂದು ರೀತಿಯ ಗೂಂಡಾಗಿರಿಯ ಪ್ರವೃತ್ತಿಯನ್ನು ಮಾಡುವುದರ ಮೂಲಕ ಇಲಾಖೆ ಇವತ್ತು ತಪ್ಪು ಮಾಡಿದೆ ಎನ್ನುವಂಥದ್ದು ನಾವು ಇವತ್ತು ಕಾಣುವಂಥ ಸತ್ಯ. ಇದರಿಂದ ಏನಿದೆ ಅಂತ ಹೇಳುವಂಥದ್ದು ನಾವು ಮುಂದೆ ತಿಳಿಯುತ್ತೇವೆ. ಅದು ನಮ್ಮ ಪ್ರಯತ್ನ, ನಾವು ಖಂಡಿತವಾಗಿ ಮಾಡ್ತೇವೆ. ಇದನ್ನು ಅಷ್ಟು ಸುಲಭದಲ್ಲಿ ಬಿಡುವಂಥದ್ದಲ್ಲ. ಯಾಕೆ ಅಂತ ಹೇಳಿದರೆ, ನಾವು ಇವತ್ತು ಈ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದೊಂದು ರೀತಿಯಲ್ಲಿ ಒಂದೊಂದು ವಿಧಗಳಿರ್ತದೆ. ಪೊಲೀಸ್ ಇಲಾಖೆಯ ಕೆಲಸ ಕಾರ್ಯಗಳು ಒಂದು ವಿಧವಾದರೆ, ಇವತ್ತು ಕಂದಾಯ ಇಲಾಖೆಯ ಕೆಲಸ ಕಾರ್ಯಗಳು ಒಂದು ವಿಧವಾದರೆ, ಇವತ್ತು ಶಿಕ್ಷಣ ಇಲಾಖೆಯ ಕೆಲಸ ಕಾರ್ಯಗಳು ಅತ್ಯಂತ ಪ್ರಾಮಾಣಿಕವಾಗಿ, ಅತ್ಯಂತ ಒಂದು ಸಮಾಜಕ್ಕೆ ಪೂರಕವಾಗಿ ಆಗಬೇಕಾದಂಥ ಕೆಲಸ ಕಾರ್ಯಗಳು ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಆಗಬೇಕು. ನಾವು ಯಾವಾಗಲೂ ಮಾತಾಡುವಾಗಲೂ ನಾನು ಉಲ್ಲೇಖ ಮಾಡ್ತೇನೆ, ನಾವು ಅತ್ಯಂತ ಗೌರವ ಇರುವಂಥ, ಅತ್ಯಂತ ನಂಬಿಕೆ ಇರುವಂಥ, ಅತ್ಯಂತ ವಿಶ್ವಾಸ ಇರುವಂಥ, ಅತ್ಯಂತ ಪ್ರಾಮಾಣಿಕವಾದ ಇಲಾಖೆ ಅಂತ ಹೇಳಿದರೆ ಅದು ಶಿಕ್ಷಣ ಇಲಾಖೆ ಆಗಿರಬೇಕು. ಅಲ್ಲಿ ತಪ್ಪುಗಳಾದರೆ ಇಡೀ ಸಮಾಜದಲ್ಲಿ ಎಲ್ಲ ಇಲಾಖೆ ಬಿಡಿ ಇಡೀ ಸಮಾಜವೇ ತಪ್ಪು ದಾರಿಗೆ ಹೋಗುವಂಥ ಅವಕಾಶಗಳು ಇರ್ತದೆ ಅಂತೇಳಿ ನಾವು ಅನೇಕ ಬಾರಿ ಉಲ್ಲೇಖ ಮಾಡ್ತೇವೆ. ಆ ದೃಷ್ಟಿಯಲ್ಲಿ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಒಂದು ಶಿಕ್ಷಕಿಗೆ ದೊರೆತಂಥ ಪ್ರಶಸ್ತಿಯನ್ನು ಅವರನ್ನು ಬರದಂತೆ ತಡೆಯುವಂಥ, ಅವರ ಮೇಲೆ ಅಪಮಾನ ಮಾಡುವಂಥ, ಅವರಿಗೆ ಅಗೌರವವನ್ನು ಕೊಡುವಂಥ ಕೆಲಸವನ್ನು ಯಾರು ಮಾಡಿದರೂ ಅದು ತಪ್ಪು. ಅದರ ವಿರುದ್ಧ ನಾವು ಇವತ್ತು ಹೋರಾಟಕ್ಕೆ ನಾವು ಸಜ್ಜಾಗಿದ್ದೇವೆ. ಇವತ್ತು ನಾನು ಕೇವಲ ಒಂದು ಶಿಕ್ಷಕಿಗೆ ಇದು ಅಪಮಾನ ಅಲ್ಲ, ನಾನು ಈ ಕೆಲಸವನ್ನು ಯಾರು ಮಾಡಿದ್ದಾರೆ ಅವರ ಕರ್ತವ್ಯಕ್ಕೆ ಅವರು ಮಾಡಿದಂಥ ಅಪಚಾರ ಮತ್ತು ಅವರ ಉದ್ಯೋಗಕ್ಕೆ ನೀಡಿದಂಥ ಒಂದು ರೀತಿಯ ಅಗೌರವ ಅಂತ ಹೇಳಲಿಕ್ಕೆ ನಾನು ಉಲ್ಲೇಖ ಮಾಡುವುದರ ಜೊತೆಗೆ, ಇವತ್ತು ಡಾಕ್ಟರ್ ಸರ್ ರಾಧಾಕೃಷ್ಣನ್ ರವರ ಆ ಪ್ರಶಸ್ತಿಗೆ ಇವರು ತಂದಂಥ ಕೆಡುಕು, ಅದೇ ಒಂದು ರೀತಿಯ ಅಗೌರವ, ಇಂಥ ಪ್ರಶಸ್ತಿಯನ್ನು ಮುಂದೆ ಇವರು ಕೊಡಬಾರದು. ಯಾಕಂತ ಹೇಳಿದ್ರೆ ಇವರು ಈ ರೀತಿ ಮಾಡುವುದಿದ್ರೆ, ಇವರು ಇದರಲ್ಲಿ ರಾಜಕಾರಣ ಮಾಡಬೇಕು ಅಂತಿದ್ರೆ ಅಥವಾ ಇವರಿಗೆ ಬೇಕಾದವರಿಗೆ ಕೊಡಬೇಕು ಅಂತಿದ್ರೆ ಈ ಮಾನದಂಡಗಳಿಗೆ ಏನು ಬೆಲೆ ಇದೆ ಎನ್ನುವಂಥದ್ದು ನಮ್ಮ ಇವತ್ತು ಪ್ರಶ್ನೆ ಆಗಿರುವಾಗ, ಇದನ್ನು ನಾನು ಯಾವ ರೀತಿ ಉಲ್ಲೇಖ ಮಾಡಬೇಕು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಈ ರೀತಿಯ ಪರಿಸ್ಥಿತಿ ಈ ದೇಶದಲ್ಲಿ ಈ ರೀತಿ ಆಗ್ತಾ ಇದೆ ಅಲ್ವಾ, ಇದು ಸರಿಯಾ ಅಂತ ಹೇಳುವ ಪ್ರಶ್ನೆಯನ್ನು ನಾನು ಮೊದಲಾಗಿ ಇದಕ್ಕೆ ಸಂಬಂಧಪಟ್ಟವರಿಗೆ ನಾನು ಕೇಳುವಂಥದ್ದು. ನಾನು ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕರಿಗೂ ಈ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ. ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲೂ ಸಹ ಇದನ್ನು ಮಾತಾಡಬೇಕಾಗಿದೆ.
ಯಾಕೆ ಅಂತ ಹೇಳಿದ್ರೆ, ನೀವು ಯಾಕೆ ಈ ರೀತಿ ತಪ್ಪು ಮಾಡಿದ್ದೀರಾ, ನಿಮಗೆ ಯಾರ ಒತ್ತಡ ಇದೆ, ಏನಾಗಿದೆ, ನೀವು ಯಾರ ಒತ್ತಡಕ್ಕೆ ನೀವು ಒಂದು ಕಡೆ ಕೊಡ್ತೀರಾ, ಇನ್ನೊಂದು ಕಡೆ ಅವರಿಗೆ ಗೌರವವನ್ನು ಕೊಡುವುದಿಲ್ಲ, ಅವ್ರ ವೇದಿಕೆಗೆ ಬಂದ್ರೆ ಯಾರು ಎದ್ದೋಗ್ತಾರೆ, ಯಾರು ಬರೋದಿಲ್ಲ, ಅದು ಇದು ಅಂತ ಹೇಳುವಂತ ಪ್ರಶ್ನೆಗಳಾದ್ರೆ ಈ ಇಲಾಖೆ ನಮ್ಮಲ್ಲಿ ಯಾರು ಶಿಕ್ಷಕರಂತ ಇಲ್ಲ ಅಂತೇಳಿ ಉಲ್ಲೇಖ ಮಾಡ್ಬೋದಿತ್ತಲ್ಲ. ನೀವು ಅವರನ್ನು ಒಂದು ರೀತಿಯಲ್ಲಿ ಅರ್ಹ ಪ್ರಶಸ್ತಿ ವಿಜೇತ ಶಿಕ್ಷಕರು ಅಂತ ಘೋಷಣೆ ಮಾಡಿ ಅವರನ್ನು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಗೆ ತರುವಂಥದ್ದು ಇಡೀ ಶಿಕ್ಷಕ ಸಮುದಾಯಕ್ಕೆ ನೀವು ಮಾಡಿದಂಥ ಅನ್ಯಾಯ, ಮೋಸ, ವಂಚನೆ. ಇದನ್ನು ಯಾರು ಸಹಿಸುವಂಥದ್ದಲ್ಲ. ಈ ಇಲಾಖೆಯಲ್ಲಿ ನಮಗೆಲ್ಲರಿಗೂ ನಾವು ಕಳ್ಕೊಳ್ಳುವಂತೆ ಆಯಿತು. ಇದು ಯಾಕೆ ಹೀಗಾಯಿತು, ಇದನ್ನು ನಾವು ಅಲ್ಲಿಗೆ ಬಿಡುವುದಿಲ್ಲ ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ನಾನು ಮುಖ್ಯವಾಗಿ ನಾವೆಲ್ಲ ಸೇರಿಕೊಂಡು ಇದರ ವಿರುದ್ಧ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಒಂದು ರೀತಿಯಲ್ಲಿ ಕ್ರೈಸ್ತ ಸಮುದಾಯಕ್ಕೆ ಸೇರಿದ ಮಹಿಳೆ ಅಂತ ಹೇಳುವಂಥದ್ದನ್ನು ನೀವು ಉಲ್ಲೇಖ ಮಾಡ್ತೀರಾ, ಇದು ನಿಮ್ಮ ಕೆಲಸವಾ? ನಿಮಗೆ ಕ್ರೈಸ್ತ ಸಮುದಾಯದ ವಿರುದ್ಧ ಇರುವಂತ ವಿಚಾರಗಳನ್ನು ನೀವು ಮುಂದೆ ತಂದಿದ್ದೀರಾ, ಅದು ಯಾರು ಇಲಾಖೆಯ ಅಥವಾ ಯಾವುದಾದ ಪಕ್ಷವ ಅಥವಾ ರಾಜಕಾರಣಿಯ ಅಂತ ಹೇಳುವಂಥದ್ದು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ನಾವು ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ, ಇದನ್ನು ಅಲ್ಲಿಗೆ ಬಿಡುವಂಥದ್ದು ಸರಿಯಲ್ಲ ಅಂತ ಹೇಳುವ ನಿಟ್ಟಿನಲ್ಲಿ ಈ ಒಂದು ವಿಚಾರಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇವೆ. ಈ ಪ್ರಯತ್ನವನ್ನು ನಾವು ಖಂಡಿತವಾಗಿ ಮಾಡ್ತೇವೆ. ಅಲ್ಲದೆ ನಮ್ಮ ಮುಂದಿನ ಹೆಜ್ಜೆಗಳು ಏನು, ನಾವು ಇದನ್ನು ಅಲ್ಲಿಗೆ ಬಿಡ್ತೇವಾ? ಒಂದು ಶಿಕ್ಷಕರಿಗಾಗದಂತ, ಅದರಲ್ಲೂ ಸಹ ನ್ಯಾಯಯುತವಾಗಿ ಏನೋ ಒಂದು ಶಿಕ್ಷಕರು ಶಾಲೆಯಲ್ಲಿ ತಪ್ಪು ಮಾಡಿದರೆ, ಮಕ್ಕಳಿಗೆ ಹೊಡೆದ್ರೆ, ಏನೋ ಒಂದು ತಪ್ಪು ಮಾಡಿದರೆ ಅದರ ಪರವಾಗಿ ನಾವು ಶಿಕ್ಷಕರ ಪರವಾಗಿ ನಿಲ್ಲಬೇಕು ಅಂತಿಲ್ಲ. ತಪ್ಪನ್ನು ವಿಮರ್ಶೆ ಮಾಡಿಕೊಂಡು ತೀರ್ಮಾನಗಳು ಕೈಗೊಳ್ಳಬಹುದು. ಆದರೆ ಇವತ್ತು ಇದೇನಾಗಿದೆ ಅಂತ ಹೇಳಿದರೆ, ಅತ್ಯುತ್ತಮವಾದ ಸೇವೆಯನ್ನು, ಒಂದು ರೀತಿಯ ಪಾಪೆ ಮಜಲು ಎನ್ನುವಂಥ ಒಂದು ಶಿಕ್ಷಣ ಶಾಲೆಯನ್ನು ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ದಂತ, ಮತ್ತು ಅಲ್ಲಿ ಎಲ್ಲ ರೀತಿಯಲ್ಲಿ ಅನೇಕ ಸಮಸ್ಯೆಗಳೆಲ್ಲವೂ ಇದ್ರೂ ಸಹ ಅದನ್ನೆಲ್ಲವನ್ನು ಸರಿ ಮಾಡಿಕೊಂಡು ಇವತ್ತು ಶಿಕ್ಷಣ ಇಲಾಖೆಯಿಂದ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇದು ಯಾರು ಇವರು ಕೊಟ್ಟದ್ದಲ್ಲ, ಶಿಕ್ಷಣ ಇಲಾಖೆ ಅವರನ್ನು ಗುರುತಿಸಿ ಅವರ ಎಲ್ಲ ಸಾಧನೆಗಳನ್ನು ಗುರುತಿಸಿ ಅವರಿಗೆ ಇವತ್ತು ಪ್ರಶಸ್ತಿಯನ್ನು ಕೊಟ್ಟಿದೆ. ಆ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಅಂತ ಇದ್ರೆ ಇದು ಯಾವ ರಾಜಕಾರಣ, ಇದು ಯಾವ ನ್ಯಾಯ, ಇದು ಯಾವ ತೀರ್ಮಾನ ಅಂತೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದಕ್ಕೆ ನಾವು ಇವತ್ತು ಇದರ ಬಗ್ಗೆ ವಿರುದ್ಧವಾಗಿ ನಾನು ಇವತ್ತು ಮಾತಾಡ್ತಾ ಇರುವಂಥದ್ದು. ಇದರ ಬಗ್ಗೆ ನಾವು ಮುಂದೆ ನಾನು ಈಗಾಗಲೇ ನಿನ್ನೆ 2 ದಿವಸದಲ್ಲಿ ಏನಾದರೂ ತೀರ್ಮಾನಗಳು ಕೈಗೊಳ್ತಾರಾ ಅಂತ ಹೇಳುವಂಥದ್ದು ನಾವು ಗಮನಿಸಿದಾಗ ಇವರು ಇದಿಲ್ಲ, ಅವರವರು ಬಚಾವಾಗುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಇಲಾಖೆಯವರು ಇವರ ಕೈಕಾಲು ಹಿಡ್ಕೊಂಡು ದಮ್ಮಯ್ಯ ಹಾಕಿ ಅದನ್ನು ಬಿಡಿ ಯಾರು ಬಿಡುವ ಪ್ರಶ್ನೆ ಇಲ್ಲ. ಇದನ್ನು ಬಿಟ್ಟರೆ ಶಿಕ್ಷಕ ಸಮುದಾಯಕ್ಕೆ ನಾವು ಮಾಡುವಂತ ಅನ್ಯಾಯ ಆಗ್ತದೆ, ಆ ಕ್ಷೇತ್ರಕ್ಕೆ ಕೊಡುವಂತ ನ್ಯಾಯ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳುವಂತ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ. ಹಾಗಾಗಿ ಇದನ್ನು ಬಿಡುವ ಪ್ರಶ್ನೆ ಇಲ್ಲ. ಯಾಕೆಂತ ಹೇಳಿದ್ರೆ ಅವರಿಗೆ ಪ್ರಶಸ್ತಿ ಮುಖ್ಯ ಅಲ್ಲ, ಈ ರೀತಿ ಅಪಮಾನ ಮಾಡಿದ್ದು ಇಲ್ಲಿ ಬಹಳ ಮುಖ್ಯ. ಅವ್ರಿಗೆ ಪ್ರಶಸ್ತಿಗೆ ಆ ರೀತಿ ಇದ್ರೆ, ಇವರಿಗೆ ಅಷ್ಟು ಇನ್ಫ್ಲುಯೆನ್ಸ್ ಇದ್ರೆ, ಆ ಉದ್ದೇಶ ಅವರಿಗಿದ್ರೆ ಮೊದಲಾಗಿ ಯಾಕೆ ಘೋಷಣೆ ಮಾಡಿದ್ರಿ? ಅವ್ರಿಗೆ ಆಗಲೇ ಕೊಡಬಾರ್ದಿತ್ತಲ್ವಾ? ಇವರ ರಾಜಕಾರಣ ಇದ್ರೆ ಅಲ್ಲೇ ತರ್ಬೋದಿತ್ತಲ್ವಾ? ಆ ರಾಜಕಾರಣದ ಮೂಲಕವೇ ಯಾರಿಗೆ ಬೇಕು ಅವರಿಗೆ ಕೊಡ್ಬೋದಿತ್ತು, ಆ ಪ್ರಶಸ್ತಿಯ ಮೌಲ್ಯವನ್ನು ಕಳ್ಕೊಳ್ಬೋದಿತ್ತು. ಆದ್ರೆ ಅದನ್ನು ಮಾಡದೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಒಂದು ರೀತಿಯ ದುರಂತ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುವಂಥದ್ದು. ಇದರ ಬಗ್ಗೆ ನಾವು ಶಿಕ್ಷಣ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಸ್ಪಷ್ಟವಾದ ದೂರನ್ನು ಕೊಡ್ತೇವೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಪಡ್ಕೊಳ್ಬೇಕಾಗಿದೆ. ಹಾಗಾದ್ರೆ ಈ ದೂರನ್ನು, ಈ ರೀತಿ ಒಂದು ಘಟನೆ ಪುತ್ತೂರಿನಲ್ಲಿ ಆಗಿದೆ, ಏನು ಹೇಳ್ತಾರೆ ಇಲ್ಲಿ ಅಂತೇಳಿ. ಶಿಕ್ಷಣ ಇಲಾಖೆ ಅಂದ್ರೆ ಇದೇನಾ? ನಿಮ್ಮ ಪ್ರಶಸ್ತಿಗೆ ಏನು ಬೆಲೆ ಇದೆ? ಈ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಇಲ್ಲದಂತಹ ಪರಿಸ್ಥಿತಿ ಈ ರಾಜ್ಯದಲ್ಲಿ ಆಗಿದ್ರೆ ಈ ಪ್ರಶಸ್ತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ತೀರ್ಮಾನಗಳು ಏನು ಎನ್ನುವುದರ ಬಗ್ಗೆ ನಾವು ಇಲಾಖೆಗೆ ಬರ್ಕೊಳ್ತೇವೆ. ಅಲ್ಲದೆ ಮುಂದೆ ಪರಿಹಾರಗಳನ್ನು ನಾವು ಸಹ ನಮ್ಮ ಕಡೆಯಿಂದ ಗೌರವಯುತವಾಗಿ ಸಾರ್ವಜನಿಕವಾಗಿ ಅವರನ್ನು ಸನ್ಮಾನ ಮಾಡಬೇಕು. ನಮ್ಮ ಒತ್ತಾಯ ಇಷ್ಟೇ, ಗೌರವಯುತವಾಗಿ ಸಾರ್ವಜನಿಕವಾಗಿ ಈ ಎಲ್ಲ ವಿಚಾರಗಳನ್ನು ಬದಿಗಿರಿಸಿ ಅವರಿಗೆ ಆ ಪ್ರಶಸ್ತಿಯನ್ನು ಇವರು ಕೊಡಬೇಕು. ಜನಪ್ರತಿನಿಧಿಗಳು ಇದ್ದು ಕೊಡಬೇಕು. ಇಲ್ಲದೇ ಇದ್ರೆ ಶಾಸಕರೇ ಆಗಿದ್ರೆ ಅಥವಾ ಯಾರು ಜನಪ್ರತಿನಿಧಿ ಇದ್ರೆ ಅವರು ಸ್ಪಷ್ಟವಾಗಿ ಅವರ ತೀರ್ಮಾನವನ್ನು ಹೇಳಬೇಕು. ನಾವು ಕೊಡುವುದಿಲ್ಲ ಈ ಕಾರಣಕ್ಕೆ, ಇಲಾಖೆ ತಪ್ಪು ಮಾಡಿದೆ ಅಂತೇಳಿ ಅವರ ಸರ್ಕಾರದ ಅವರ ಇಲಾಖೆಯನ್ನು ಅವರು ತಪ್ಪು ಅಂತ ಹೇಳಿ ಅದನ್ನು ನಾವು ಒಪ್ಪಿಕೊಳ್ತೇವೆ. ಅದು ಬಿಟ್ಟು ಇವರು ಘೋಷಣೆಯಾದ ಪ್ರಶಸ್ತಿಯನ್ನು ನಾವು ಕೊಡ್ಲಿಕ್ಕೆ ಅವರು ಬಂದ್ರೆ ಬರೋದಿಲ್ಲ ಅಂತ ಇಂಥ ಒಂದು ನೀಚ ರಾಜಕಾರಣವನ್ನು ಮಾಡುವಂಥದ್ದನ್ನು ನಾವು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಒಂದು ನೀಚ ರಾಜಕಾರಣ. ಯಾಕೆಂತ ಹೇಳಿದ್ರೆ ಆ ಒಂದು ಪ್ರಶಸ್ತಿಗೆ ಅರ್ಹವಾದ ಶಿಕ್ಷಕಿಗೆ ಇವರ ಕಾರ್ಯಕರ್ತರ ಅಥವಾ ಯಾರಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಅವರ ಮಾತುಗಳನ್ನು ಕೇಳಿಕೊಂಡು ಈ ದೇಶದ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯನಾ ಅಂತ ಹೇಳುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರುವಂಥದ್ದು. ಆಗಿರುವಾಗ ಇವತ್ತು ಆ ಶಿಕ್ಷಕಿಗೆ ಆದ ಅನ್ಯಾಯದ ಪರವಾಗಿ ನಾವು ಖಂಡಿತವಾಗಿ ಅವರ ಜೊತೆಗೆ ನಾವು ನಿಲ್ತೇವೆ. ಇದರ ಬಗ್ಗೆ ಹೋರಾಟವನ್ನು ಮಾಡ್ತೇವೆ. 1 ವಾರದ ಒಳಗೆ
ಇವತ್ತು ಇದಕ್ಕೆ ಒಂದು ಸರಿಯಾದ ತೀರ್ಮಾನವನ್ನು ಇಲಾಖೆ ಕೈಗೊಳ್ಳದಿದ್ದರೆ, ಅವರಿಗೆ ಗೌರವಯುತವಾದ ಸನ್ಮಾನವನ್ನು ನೀಡದಿದ್ದರೆ ನಾವು ಇದರ ವಿರುದ್ಧ ಹೋರಾಟ ಪ್ರತಿಭಟನೆಯನ್ನು ನಾವು ಮಾಡ್ತೇವೆ. ಇದನ್ನು ಎಲ್ಲ ಜನರನ್ನು ಎಚ್ಚರಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದನ್ನು ಅಲ್ಲಿಗೆ ಬಿಡುವ ಪ್ರಶ್ನೆ ಇಲ್ಲ ಅಂತ ಹೇಳುವಂಥದ್ದು ನಮ್ಮ ಸ್ಪಷ್ಟ ಸಂದೇಶ. ಹಾಗಾಗಿ ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ಈ ಕೆಲಸದ ಬಗ್ಗೆ ನಾವು ಹೆಚ್ಚು ನಿಗಾವನ್ನು ವಹಿಸ್ತೇನೆ. ಇದರಲ್ಲಿ ಯಾವ ರಾಜಕಾರಣವನ್ನು ನಾನು ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಇದು ರಾಜಕಾರಣಕ್ಕೆ ಸಂಬಂಧಪಟ್ಟ ವಿಚಾರವೇ ಅಲ್ಲ. ಇದು ಪ್ರಾಮುಖ್ಯವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಶಿಕ್ಷಕಿಗೆ ಆದ ಅಪಮಾನ, ಅದನ್ನು ನಾವು ಸಹಿಸಲು ಸಾಧ್ಯ ಇಲ್ಲ ಅಂತ ಹೇಳುವ ಮಾತನ್ನು ನಾನು ಮತ್ತೆ ಮತ್ತೆ ಒತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ಅದೇ ಕ್ಷೇತ್ರಕ್ಕೆ ಒಳಪಟ್ಟಂಥ, ಅದೇ ಶಾಲೆಗೆ ಒಳಪಟ್ಟಿರುವಂಥ ಜಿಲ್ಲಾ ಪಂಚಾಯತಿನ ನಿಕಟಪೂರ್ವ ಸದಸ್ಯೆ ಅನಿತಾ ಹೇಮನಾಥ್ ಈ ಬಗ್ಗೆ ಯಾವ ಘಟನೆ ಅಂದರೆ ಆ ಶಿಕ್ಷಕಿಯ ಬಗ್ಗೆ ಇದ್ದಂಥ ಗೌರವ ಏನು, ಆ ಶಿಕ್ಷಕಿ ಆ ಒಂದು ಸಂಸ್ಥೆಯಲ್ಲಿ ಮಾಡಿದ ಸಾಧನೆ ಏನು, ಇದನ್ನು ನಾವು ಸಹ ನೋಡಿದ್ದೇವೆ. ಆದರೆ ನಾವು ಖಂಡಿತವಾಗಿ ಆ ಶಿಕ್ಷಕಿಗೆ ಒಂದು ಪ್ರಶಸ್ತಿ ನಮ್ಮಲ್ಲಿ ಹೇಳೂ ಇಲ್ಲ, ನಮಗೆ ಗೊತ್ತೇ ಇಲ್ಲ. ಅವರಿಗೆ ಘೋಷಣೆ ಆಗುವಾಗಲೇ ಗೊತ್ತು ನಮಗೆ. ನಿಜ ಆಗ ಒಂದು ಖುಷಿ ಆಯಿತು. ಯಾಕಂದರೆ ಒಳ್ಳೆ ಶಿಕ್ಷಕಿಗೆ ಒಂದು ಪ್ರಶಸ್ತಿ ಬಂದಿದೆ ಅಂತೇಳಿ ನಾವು ಯಾರ ಹತ್ರನೂ ಮಾತಾಡಲಿಕ್ಕೆ ಅಥವಾ ಯಾರ ಒತ್ತಡ ಆದಂಥದ್ದೆಲ್ಲ ಕ್ರಮಗಳು ಇಲ್ಲ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಆದರೆ ಈ ರೀತಿ ಅನ್ಯಾಯ ಆದಾಗ ನಮಗೆ ತುಂಬ ನೋವಾಗಿದೆ. ಅದರ ಬಗ್ಗೆ ಅನಿತಾ ಆ ಶಾಲೆಯಲ್ಲಿ ಆದ ಒಂದು ಘಟನೆಯನ್ನು ಉಲ್ಲೇಖ ಮಾಡಿ. ಪಾಪೆಮಜ್ಜಲ್ ಶಾಲೆ ನನ್ನ ನೆಟ್ಟನಮೂಡ್ನೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಬರ್ತದೆ. ಆ ಶಾಲೆಯ ಶಿಕ್ಷಕಿ ತೆರೆಸಾ ಮೇಡಮ್ ಅವರು ತುಂಬ ಸೌಮ್ಯ ಸ್ವಭಾವದವರು ಹಾಗೂ ಆ ಶಾಲೆಯ ಅಭಿವೃದ್ಧಿಗೆ ಎಲ್ಲರನ್ನು ಸೇರಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಗೈಡ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಪ್ರತಿಯೊಂದು ಇದರಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಆ ಶಾಲೆಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೋಗಿದ್ದಾರೆ. ಅದೇ ರೀತಿಯಲ್ಲಿ ಮಕ್ಕಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಆ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕಿದ್ರೆ ಅಲ್ಲಿಯ ಮುಖ್ಯ ಶಿಕ್ಷಕಿ ಮತ್ತು ಎಲ್ಲ ಶಿಕ್ಷಕಿಯರು ಅಲ್ಲಿ ಕಾರಣಕರ್ತರಾಗ್ತಾರೆ. ಅಂಥ ಒಂದು ಒಳ್ಳೆಯ ಶಿಕ್ಷಕಿಗೆ ಇವತ್ತು ಅನ್ಯಾಯ ಆಗಿದೆ. ಅವರೊಂದು ಪ್ರಶಸ್ತಿ ಘೋಷಣೆ ಆದಮೇಲೆ ಅವರನ್ನು ಪ್ರಶಸ್ತಿ ತಗೊಳ್ಳಿಕ್ಕೆ ಬರಬಾರ್ದು ಅಂತ ಹೇಳೋದು ತುಂಬ ಒಂದು ಘೋರ ಅನ್ಯಾಯ. ಆ ಶಿಕ್ಷಣ ಸಮುದಾಯಕ್ಕೆ, ಶೈಕ್ಷಣಿಕ ಕ್ಷೇತ್ರಕ್ಕೆ ಇದು ಮಾಡಿದ ಅನ್ಯಾಯ ಒಂದು ಅಧಿಕಾರಿಗಳ ಅಥವಾ ಜನಪ್ರತಿನಿಧಿಗಳ ಯಾರ ಮಾತು ಅಲ್ಲಿ ಕೇಳಿ ಈ ರೀತಿ ಅನ್ಯಾಯ ಆಗಿದೆ ಶಿಕ್ಷಕಿಗೆ ಅಂತ ಗೊತ್ತಿಲ್ಲ. ಆದರೆ ಇಂಥ ಒಂದು ಅನ್ಯಾಯ ಯಾರಿಗೂ ಕೂಡ ಮುಂದೆ ಆಗಬಾರ್ದು. ಅವರ ಆ ಒಂದು ಪ್ರಶಸ್ತಿಯನ್ನು, ರಾಜ್ಯ ಪ್ರಶಸ್ತಿಯನ್ನು, ಆ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಎಲ್ಲರ ಒಂದು ಒಟ್ಟಿಗೆ ಸೇರಿಸಿಕೊಂಡು ಅವರಿಗೆ ಮುಂದೆ ಕೊಡಬೇಕನ್ನೋದು ನಮ್ಮೆಲ್ಲರ ಒಂದು ಒತ್ತಾಯ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿರುವಾಗ ಆ ಒಂದು ವಿದ್ಯಾಸಂಸ್ಥೆ ಒಂದು ಅಂಗನವಾಡಿ ಅಲ್ಲಿ ಸ್ಯಾಂಕ್ಷನ್ ಆಗಿತ್ತು. ಆಗ ಅಲ್ಲಿ ಸ್ವಲ್ಪ ಗೊಂದಲ ಇತ್ತು. ಶಿಕ್ಷಣ ಎಲ್ಲ ಶಿಕ್ಷಕಿಯರು, ಆಡಳಿತ ಮಂಡಳಿ ಎಲ್ಲ ಒಂದು ನಾವು ಹೇಳಿದ ಜಾಗದಲ್ಲಿ ಆ ಒಂದು ಅಂಗನವಾಡಿಯನ್ನು ಕಟ್ಟಲಿಕ್ಕೆ ಎಲ್ಲರೂ ಒಪ್ಪಿದ್ರು. ಆದರೆ ಒಂದು ವರ್ಗ ಅಲ್ಲಿ ಕಟ್ಟಬಾರ್ದು, ನಾವು ಹೇಳಿದಲ್ಲಿ ಆಗಬಾರ್ದು ಅನ್ನೋದು ಒಂದು ಗುಂಪಿನ ಅಲ್ಲಿ ಒತ್ತಾಯ. ಆಗ ಅಲ್ಲಿ ತುಂಬ ಗೊಂದಲ ಇತ್ತು. SDMC ಅವರು ಮತ್ತು ಶಿಕ್ಷಕರು, ಯಾಕೆಂದರೆ ಅಲ್ಲಿ ಕಾಂಗ್ರೆಸ್ BJP ಅನ್ನುವ ಒಂದು ಇದು ಬಂತು. ನಾವು ಹೇಳಿದಲ್ಲಿ ಆಗಬಾರ್ದು ಅಂತ ಅವ್ರದ್ದು. ಆದರೆ ಎಲ್ರಿಗೆ ಆ ಒಂದು ಅಂಗನವಾಡಿ ಇದ್ದ ಜಾಗದಲ್ಲಿ ಆದರೆ ಎಲ್ರಿಗೂ ಅನುಕೂಲ ಹೇಳುವ ರೀತಿಯಲ್ಲಿ ನಾವಲ್ಲಿ ಮಾಡುವ ಅಂತ ಹೇಳುವ ಮಾತನ್ನು ಹೇಳಿದೆವು. ಆದರೆ ಅದಕ್ಕೆ ತುಂಬ ವಿರೋಧ ಬಂತು. ಅದು ಇದಕ್ಕೆ ಕಾರಣ ಆಯ್ತಾ ಅನ್ನೋದು ನಮಗೆ ಒಂದು ಇದು. ಯಾಕೆಂದರೆ ನಮಗೆ ಆ ಟೀಚರ್ ಸಪೋರ್ಟ್ ಆಗಿದ್ರು ಅಂತ ಹೇಳುವ ರೀತಿಯಲ್ಲಿ ಅಲ್ಲಿಂದ ಅಲ್ಲಿಯ ಕಾರ್ಯಕರ್ತರು ಯಾರ್ದಾದ್ರೂ ಅಲ್ಲಿ ಒತ್ತಡ ಬಂದು ಈ ಶಿಕ್ಷಕಿಗೆ ಅನ್ಯಾಯ ಆಯ್ತಾ ಅನ್ನೋದು ಒಂದು ಆಲೋಚನೆ ನಮ್ಮದು. ಆದರೆ ಅಂಥದ್ದು ಆದರೆ ಅದು ನಿಜವಾಗ್ಲೂ ತುಂಬ ಅನ್ಯಾಯ. ಯಾಕೆಂದರೆ ಒಂದು ವಿದ್ಯಾಸಂಸ್ಥೆಗೆ ಶಿಕ್ಷಣ ಕೊಡಬೇಕಿದ್ರೆ ಅಲ್ಲಿ ಯಾವ್ದು ಧರ್ಮ ಯಾವುದಿದು ಅಂತ ನೋಡಿದಿಲ್ಲ. ಎಲ್ಲರಿಗೂ ಕೂಡ ಒಂದು ಶಿಕ್ಷಣವನ್ನು ಕೊಡುವ ಶಿಕ್ಷಕಿಯರು ಎಲ್ಲರಿಗೂ ಕೂಡ ಅವರು ಶಿಕ್ಷಕಿಯರೇ. ಶಿಕ್ಷಕಿಯರನ್ನು ನಾವು ದೇವರಿಗೆ ಸಮಾನವಾಗಿ ನೋಡ್ತೇವೆ. ಯಾವುದೇ ಜಾತಿ ಮತ ಭೇದ ಇಲ್ಲ. ಎಲ್ಲ ಮಕ್ಕಳನ್ನು ಕೂಡ ಅವರು ತಮ್ಮ ಮಕ್ಕಳ ರೀತಿಯಲ್ಲಿ, ಯಾಕೆ ಒಂದು ತಾಯಿಗೆ ಆ ಮನೆ ಕೆಲಸ ಎಲ್ಲವನ್ನು ಮಾಡಿ, ಮನೆ ಜವಾಬ್ದಾರಿ ಎಲ್ಲವನ್ನು ಮಾಡಿ ಅವರು ಶಿಕ್ಷಣ ಸಂಸ್ಥೆಗೆ ಬರ್ತಾರೆ. ಬೆಳಿಗ್ಗೆ 7-8 ಗಂಟೆಗೆ ಅವರು ಆ ಒಂದು ವಿದ್ಯಾಸಂಸ್ಥೆಗೆ ಹಾಜರಿರ್ತಾರೆ. ಆ ಮಕ್ಕಳನ್ನು ತಮ್ಮ ಮಕ್ಕಳು ಅಂತ ನೋಡಿಕೊಂಡು ಎಲ್ಲರನ್ನು ಒಳ್ಳೆ ರೀತಿಯಲ್ಲಿ ನೋಡುವಂಥ ಆ ಶಿಕ್ಷಕಿಗೆ ಇದು ದೊಡ್ಡ ಅನ್ಯಾಯ ಆಗಿದೆ. ಆ ಭಾಗದ ಎಲ್ಲ ಜನರಿಗೆ, ಆ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವ ಎಲ್ಲ ಮಕ್ಕಳಿಗೆ, ಹೈಸ್ಕೂಲ್ ಪ್ರೈಮರಿ ಎರಡು ವಿದ್ಯಾಸಂಸ್ಥೆ ಮಕ್ಕಳಿಗೆ ಕೂಡ ತುಂಬ ನೋವಾಗಿದೆ. ಆ ಭಾಗದ ಎಲ್ಲ ಜನರಿಗೆ ಕೂಡ ನೋವಾಗಿದೆ. ಇಡೀ ಪುತ್ತೂರು ತಾಲೂಕಿನ ಎಲ್ಲ ಶಿಕ್ಷಕಿಯರಿಗೆ ಕೂಡ ಇದರಿಂದ ನೋವಾಗಿದೆ. ಯಾಕೆಂದರೆ ಒಂದು ಶಿಕ್ಷಕಿಯರಿಗೆ ನೋವಾದರೆ ಅದು ಎಲ್ಲ ಶಿಕ್ಷಕಿಯರು ಕೂಡ ಅದಕ್ಕೆ ಒಟ್ಟಿಗೆ ಸೇರ್ತಾರೆ. ಯಾಕೆಂದರೆ ಒಬ್ಬರಿಗೆ ಅನ್ಯಾಯ ಆದರೆ ಎಲ್ಲರಿಗೆ ಅನ್ಯಾಯದ ರೀತಿಯಲ್ಲಿ. ಆದ ಕಾರಣ ಎಲ್ಲರೂ ಕೂಡ ಇದಕ್ಕೆ ಅವರ ಕೈ ಜೋಡಿಸಿ ಅವರಿಗೆ ಪ್ರಶಸ್ತಿ ಸಾರ್ವಜನಿಕವಾಗಿ ಅವರಿಗೆ ಗೌರವಯುತವಾಗಿ ಅವರಿಗೆ ಪ್ರಶಸ್ತಿಯನ್ನು ಕೊಡಬೇಕು. DDPI ಅವರು, BO ಅವರು ಎಲ್ಲರೂ ಕೂಡ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು ಅಂತ ಎಲ್ಲರಲ್ಲಿ ಕೂಡ
ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಆಭರಣಗಳ ಶೋರೂಮ್ ಆಭರಣಗಳು ಸೇಲ್ ಮಾಡ್ಬೇಕು ಅಂತಾನೆ ಆಡ್ ಕೊಡ್ತಾರೆ. ನಾನು ನೀವು ಹಣ ಸೇವ್ ಮಾಡ್ಬೇಕು ಅಂತಾನೆ ಆಡ್ ಕೊಡ್ತಿದ್ದೀನಿ. ಗ್ರಾಮ್ಗೆ 50, 100, 200 ರೂಪಾಯಿ ಅಂತ ಹೇಳುವ ಶೋರೂಮ್ ಅನ್ನು ಯಾವತ್ತೂ ನಂಬಲೇಬೇಡಿ. ಅದೊಂದು ಟ್ರಿಕ್. ವೇಸ್ಟೇಜ್ ನಲ್ಲಿ 2-5% ಹೆಚ್ಚು ಮಾಡಿದ್ದಾರೆ ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೊಂದು ಟ್ರಿಕ್, ಫ್ರೀ ಗಿಫ್ಟ್. ಯಾರು ಯಾವುದನ್ನು ಫ್ರೀಯಾಗಿ ಕೊಡೋದಿಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ವೇಸ್ಟೇಜ್ ಅನ್ನು ಹಲವು ಬಾರಿ ಹೆಚ್ಚಿಸಿ ನಿಮ್ ಹತ್ರನೇ ಹಣ ತಗೊಂಡು ಆ ಫ್ರೀ ಗಿಫ್ಟ್ಸ್ ನ ಕೊಡ್ತಾರೆ. ಇನ್ನೊಂದು ಟ್ರಿಕ್, ವೇಸ್ಟೇಜ್ ನಲ್ಲಿ ಕಡಿಮೆ ಮಾಡೋದು. ವೇಸ್ಟೇಜ್ ಅನ್ನು ಹೆಚ್ಚಿಸುವುದು, ಆಮೇಲೆ ಅದನ್ನ ಕಡಿಮೆ ಮಾಡೋದು. ಯಾವ್ಯಾವ್ದೋ ಆಫರ್ ಹೇಳಿ ಶೋರೂಮ್ ಬರೋ ಹಾಗೆ ಮಾಡ್ತಾರೆ. ನಂತರ ನಿಮ್ಮನ್ನ ಹೆಚ್ಚು ಬೆಲೆಗೆ ಆಭರಣಗಳನ್ನು ಕೊಳ್ಳುವಂತೆ ಮಾಡ್ತಾರೆ. ಸೊ ನೀವು ನೋಡ್ಬೇಕಾದ ವಿಷಯ ಒಂದೇ, ನೀವು ನೀಡುವ ಹಣವೆಷ್ಟು, ಮನೆಗೆ ತೆಗೆದುಕೊಂಡು ಹೋಗುವ ನೆಟ್ ವೇಟ್ ಚಿನ್ನವೆಷ್ಟು. ಇದನ್ನು ನಿಮ್ಮ ಲಲಿತಾ ಜ್ಯುವೆಲರಿಯೊಂದಿಗೆ ಟೆಸ್ಟ್ ಮಾಡಿ. ಲಲಿತಾಗಿಂತ ಹೆಚ್ಚು ಚಿನ್ನ ಯಾರು ನೀಡಿಲ್ಲ, ನೀಡೋಕ್ಕೂ ಸಾಧ್ಯವಿಲ್ಲ. ಬೇರೆ ಶೋರೂಮ್ನವರು ಏನ್ ಅನ್ಕೋತಾರೆ ಅಂತ ನನಗೆ ಚಿಂತೆನೇ ಇಲ್ಲ. ನೀವು ಮೋಸ ಹೋಗದೆ ಆಭರಣಗಳನ್ನು ತಗೊಳ್ಳೋದೇ ಮುಖ್ಯ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.